ನೀತಿಕತೆಯನ್ನು ಹೇಳುತ್ತಿದ್ದೇನೆ. ರಾಮಪ್ಪ ಮತ್ತು ಮಕ್ಕಳು. ರಾಮಪ್ಪ ಒಬ್ಬ ಶ್ರೀಮಂತ ವ್ಯಾಪಾರಿ. ಅವನಿಗೆ 4 ಗಂಡು ಮಕ್ಕಳು. ಆ 4 ಗಂಡು ಮಕ್ಕಳು ತಮ್ಮದೇ ಜಗಳವಾಡಿಕೊಳ್ಳುತ್ತಿದ್ದರು. ಒಂದು ದಿನ ರಾಮಪ್ಪನು ತನ್ನ 4 ಮಕ್ಕಳನ್ನು ಕರೆದು ಒಂದೊಂದು ಕೋಲನ್ನು ನೀಡಿದನು. ಆ ಕೋಲನ್ನು ಮುರಿಯಲು ಹೇಳಿದನು. ಎಲ್ಲರಿಗೂ ಸಿಕ್ಕ ಒಂದೊಂದು ಕೋಲನ್ನು ಸುಲಭವಾಗಿ ಮುರಿದರು. ರಾಮಪ್ಪನು ತನ್ನ 4 ಮಕ್ಕಳಿಗೂ ಕೋಲಿನ ಕಟ್ಟನ್ನು ನೀಡಿದರು. ಪ್ರತಿಯೊಬ್ಬರು ಸಿಕ್ಕಿದ ಕೋಲಿನ ಕಟ್ಟನ್ನು ಮುರಿಯಲು ನೋಡಿದರು. ಆದರೆ ಆಗಲೇ ಇಲ್ಲ. 4 ಮಕ್ಕಳು ಪರಸ್ಪರ ಮುಖ ನೋಡಿಕೊಂಡರು. ಹೇಳಿದರು, ನೋಡಿದ್ದೀರಾ, ನೀವು ಅಷ್ಟೇ ತಮ್ಮಲ್ಲ ಜಗಳವಾಡಿಕೊಂಡು ಬೇರೆ ಬೇರೆಯಾದರೆ ಯಾರೇ ಆಗಲಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿದೆ. ನೀವು ಒಟ್ಟಾಗಿದ್ದರೆ ಯಾರೇ ಆಗಲಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅಂದಿನಿಂದ ಅವರು ಜಗಳವಾಡಲೇ ಇಲ್ಲ. ಇದರ ನೀತಿ: ಒಗ್ಗಟ್ಟಿನಲ್ಲಿ ಬಲವಿದೆ.